ಕೊನೆಯ ದಿನದಂದು ತಾರೀಕು 8/3/2023 ನಮಗೆ 5 ಗಂಟೆಗೆ ಅಧಿಕಾರ ಹಸ್ತಾಂತರವಾಗಿದೆ. ಆ ದಿವಸ ಬೆಳಿಗ್ಗೆ 10:59 1,05,000 ರೂಪಾಯಿ ರೆಂಟ್ ಬಂದಿರುತ್ತದೆ ದರ್ಗಾದ ಕೌಂಟರಿಗೆ. 1,05,000 ರೂಪಾಯಿ. ಈ 1,05,000 ರೂಪಾಯಿಯನ್ನು ದರ್ಗಾದ ಅವತ್ತಿನ ಅಧ್ಯಕ್ಷರು ಬೆಳಿಗ್ಗೆ ಕೌಂಟರ್ನಿಂದ ತಗೊಂಡು ಹೋಗಿದ್ದಾರೆ. ಯಾವುದೇ ದಾಖಲೆಯನ್ನು ಕೂಡ ನೀಡಿರಲಿಲ್ಲ. ಇದು ಕೊನೆಯ ದಿವಸದ ಮಾತು. ಅದಕ್ಕೆ ಮುಂಚೆ ಏನೆಲ್ಲ ಆಗಿದೆ ಅಂತ ನೋಡಬೇಕಿದ್ರೆ ನಮಗೆ ಒಂದು ಆಫೀಸ್ ಓಪನ್ ಮಾಡಿಕೊಡಬೇಕು, ಎಲ್ಲ ದಾಖಲೆ ಕೊಡಬೇಕು. ಈ ಕೊನೆಯ ಒಂದು ದಿವಸ 1,05,500 ರೂಪಾಯಿಯನ್ನು ಕೊಂಡು ಹೋಗುವುದಾದರೆ ಅದೇ ಮುಂಚೆ ಏನಾಗಿರ್ಬೇಕಿದೆ ಅಂತ ಹೇಳಿ ತಿಳಿಯುವ ಅವಶ್ಯಕತೆ ಯಾರಿಗೂ ಇಲ್ಲ. ದರ್ಗಾದ ಅಧೀನದಲ್ಲಿರುವ ಮಿಲ್ಲತ್ ನಗರ ಮಸೀದಿಯ ಅಧ್ಯಕ್ಷರಾದ ಖಲೀಲ್ ಎಂಬವರಿಗೆ ಇದನ್ನು ಬಿಡುಗಡೆ ಮಾಡಿದ್ದು, ಮಾತ್ರವಲ್ಲ 28 ಮೊಹಲ್ಲಾಗಳಲ್ಲಿರುವ ಎಲ್ಲ ಮಸೀದಿಗಳಿಗೂ ಈ ಲೆಟರ್ನ ಪ್ರತಿಯನ್ನು ಇಟ್ಟು 1 ತಿಂಗಳ ಕಾಲಾವಕಾಶವೂ ಇದೆ. ಈ 1 ತಿಂಗಳ ಒಳಗಡೆಯಾಗಿ ನಿಮ್ಮ ಮೊಹಲ್ಲಾದಲ್ಲಿರುವ ಎಲ್ಲರಿಗೂ ಇದನ್ನು ತಿಳಿಯಪಡಿಸಿ ನೋಟಿಸ್ ಬೋರ್ಡ್ನಲ್ಲಿ ಹಾಕಿ ಚುನಾವಣಾ ಪ್ರಕ್ರಿಯೆಗೆ ಸಹಕಾರ ಮಾಡಬೇಕು, ವೋಟರ್ ಐಡಿ ಮಾಡಬೇಕು ಅಂತ ಕೇಳಿಕೊಂಡಿರುತ್ತಾರೆ. ಮಾತ್ರವಲ್ಲ ಸ್ವತಃ ರಶೀದ್ ಹಾಜಿರವರು ಕೂಡ ಏನು ಮಾಡಿರುತ್ತಾರೆ, ಚುನಾವಣಾ ಐಡಿ ಕಾರ್ಡನ್ನು ಮಾಡಿರುತ್ತಾರೆ, ಚುನಾವಣಾ ವೋಟರ್ ಐಡಿ. ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೆಸಿ ಪತ್ರಿಕಾಗೋಷ್ಠಿ ಮುಂದೆ ನಾವು ಬಹಿಷ್ಕಾರ ಮಾಡುತ್ತೇವೆ, ನಮಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ, ಕಾಲಾವಕಾಶ ಕೊಡಲಿಲ್ಲ ಅಂತ ನಿವೇದನೆ ಮಾಡಿರುತ್ತಾರೆ. ಇದೆಲ್ಲವೂ ಸತ್ಯಕ್ಕೆ ದೂರವಾಗಿರುತ್ತದೆ. ಅಲ್ಲಿ ನಿಮ್ಮ ತೀರ್ಪು ಇತ್ಯರ್ಥವಾಗುವ ತನಕ ಕಾದು ನೋಡಿ ಎಂದಷ್ಟೇ ನಾಗರತ್ನಂ ಅವರು ಹೇಳಿದ್ದಾರೆ. ಅದರ ಆರ್ಡರ್ ಕಾಪಿ ಇಲ್ಲಿದೆ. ಆದ್ದರಿಂದ ಈ ನಮ್ಮ ಅಧಿಕಾರ ಕೈಗೆತ್ತಿಕೊಳ್ಳುವಿಕೆ ಅಥವಾ ಹಸ್ತಾಂತರ ಜಸ್ಟಿಸ್ ನಾಗರತ್ನಂ ಅವರ ಜಡ್ಜ್ಮೆಂಟ್ಗೆ, ತೀರ್ಪಿಗೆ ಯಾವುದೇ ರೀತಿಯಲ್ಲಿ ವಿರುದ್ಧವಾಗುವುದಿಲ್ಲ ಎಂಬುದನ್ನು ಇಲ್ಲಿ ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೇನೆ. ಕಾನೂನು ಏನು ಹೇಳುತ್ತದೆ, ಕಾನೂನುಬದ್ಧವಾಗಿ ಬಂದಂತಹ ಸಮಿತಿ ಸದಸ್ಯರುಗಳು ಯಾವ ಕಾಲಕ್ಕೂ ಕಾನೂನಿಗೆ ವಿರುದ್ಧವಾಗಿ ನಡೆಯಲು ಇಚ್ಛಿಸುವುದಿಲ್ಲ, ನಡೆಯುವುದೂ ಇಲ್ಲ. ಹಾಗಾಗಿ ನಾವು ಇಲ್ಲಿ ಡಾಕ್ಯುಮೆಂಟ್ಸ್ ರೂಮ್ ಏನುಂಟು ಅದನ್ನು ನಾವು ಮುಟ್ಟದೆ ವಕ್ಫಿನ ನಿಯಮಕ್ಕಾಗಿ ನಾವು ಪರಿಪಾಲನೆ ಮಾಡಲಿಕ್ಕಾಗಿ ನಾವು ಕಾಯುತ್ತಾ ಇದ್ದೇವೆ. ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಹೆಸರುವಾಸಿಯಾಗಿರುವ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾ ಸಮಿತಿಯ ನೂತನ ಸಮಿತಿಯ ಪ್ರಥಮ ಪ್ರೆಸ್ ಮೀಟ್ ಆಗಿರುತ್ತದೆ. ಈ ಪ್ರೆಸ್ ಮೀಟ್ನಲ್ಲಿರುವ ನಮ್ಮ ಸಮಿತಿಯ ನೂತನ ಉಪಾಧ್ಯಕ್ಷರಾದಂತಹ ಅಶ್ರಫ್ ಹೈದರ್ ಅವರು, ಅದೇ ರೀತಿ 2ನೇ ಉಪಾಧ್ಯಕ್ಷರಾದಂತಹ PH ಹಸೈನರ್ರವರು, ಅದೇ ರೀತಿ ಈ ನೂತನ ಸಮಿತಿಯ ಜನರಲ್ ಸೆಕ್ರೆಟರಿ ಆದಂತಹ ಗೌರವಾನ್ವಿತ ಶಹಾಬುದ್ದೀನ್ ಸಖಾಫ್ ಉಸ್ತಾದರವರು, ಅದೇ ರೀತಿ ಈ ನೂತನ ಸಮಿತಿಯ ಕೋಶಾಧಿಕಾರಿಯಾದಂತಹ ನಾಜಿಮ್ ರಹಮಾನ್ ರವರು, ಅದೇ ರೀತಿ ಈ ನೂತನ ಸಮಿತಿಯ ಲೆಕ್ಕ ಪರಿಶೋಧಕರಾದಂತಹ ಫಾರೂಕ್ ರವರು, ಅದೇ ರೀತಿ ನೂತನ ಸಮಿತಿಯ ಜೊತೆ ಕಾರ್ಯದರ್ಶಿಯಾದಂತಹ ಇಸಾಕ್ ರವರು ಮತ್ತು ಮುಸ್ತಫಾ ಮದನ್ನಗರವರು. ಪ್ರಪ್ರಥಮವಾಗಿ ಈ ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿರುವ ಎಲ್ಲ ಪತ್ರಿಕೋದ್ಯಮಿಗಳಿಗೆ ಸ್ವಾಗತಿಸುತ್ತಿದ್ದೇನೆ. 2022/2/25 ಉಲ್ಲಾಳದ ಕುತುಬುಜ್ಜಮಾನ್ ಸೈಯದ್ ಮದನಿ ತಂಗಲ್ ದರ್ಬಾರಿಗೆ 2023/2/25 ತಾರೀಖರಂದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಪ್ರಜಾಸತ್ತಾತ್ಮಕವಾಗಿ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ
82 81 ಅಭ್ಯರ್ಥಿಗಳು ಕಣದಲ್ಲಿದ್ದರು. 55 ಸ್ಥಾನಗಳಿಗೆ ಚುನಾವಣೆಯಲ್ಲಿ ಅವತ್ತು ಸಾಯಂಕಾಲ ಫಲಿತಾಂಶವು ಹೊರಬಂತು. ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಅದು ತದನಂತರ ಹೈಕೋರ್ಟ್ನಿಂದ ತದನಂತರ ಬೆಂಗಳೂರು ವಕ್ಫ್ ಬೋರ್ಡ್ನಿಂದ ನಮ್ಮ ಈ 55 ಜನರ ಅಪ್ರೂವಲ್ ಆಯಿತು. ಕೊನೆಗೆ ಮೊನ್ನೆ 8/3/2023 ಅಧಿಕಾರ ಹಸ್ತಾಂತರ ಆಯಿತು. ಅಧಿಕಾರ ಹಸ್ತಾಂತರವಾಗುವಾಗ ಸಂಪ್ರದಾಯದಂತೆ ಹಳೆ ಸಮಿತಿಯವರು ತಮ್ಮೆಲ್ಲ ದಾಖಲೆಗಳನ್ನು ನೀಡಿ ಹಸ್ತಾಂತರಿಸಬೇಕಿತ್ತು. ಆದರೆ ಆ ಸಮಯದಲ್ಲಿ ಹಳೆ ಸಮಿತಿಯ ಅಧ್ಯಕ್ಷರು ಅಥವಾ ಪ್ರಮುಖ ಪದಾಧಿಕಾರಿಗಳು ಯಾರೂ ಬರದೆ ಕೇವಲ 1-2 ಮಾತ್ರ ಬಂದು ಅಧಿಕಾರವನ್ನು ಹಸ್ತಾಂತರಿಸಿದರು. ಅಧಿಕಾರದ ಹಸ್ತಾಂತರವನ್ನು ದಕ್ಷಿಣ ಜಿಲ್ಲಾ ವಕ್ಫ್ ಅಧಿಕಾರಿ ಚುನಾವಣೆ ಅಧಿಕಾರಿಯಾದಂತಹ ಜನಾಬ್ ಮೊಹಸಂ ಬಾಷರವರು ನೇತೃತ್ವದಲ್ಲಿ ಅಧಿಕಾರ ಹಸ್ತಾಂತರ ಆಯಿತು. ಅಲ್ಹಮ್ದುಲಿಲ್ಲಾ ಯಾವುದೇ ಸಮಸ್ಯೆಗಳು ನಡೆದೆ, ಯಾವುದೇ ಘಟನೆ ನಡೆದೆ, ಸುಶ್ರಿತವಾಗಿ ಅಧಿಕಾರ ಹಸ್ತಾಂತರ ನಡೆಯಿತು. ತದನಂತರ 1 ವಾರ ಬಿಟ್ಟು ಮಾಜಿ ಅಧ್ಯಕ್ಷರಾದಂತಹ ರಶೀದ್ ಹಾಜಿಯ ಟೀಮ್ ಪತ್ರಿಕಾಗೋಷ್ಠಿಯನ್ನು ಕರೆದು ಸೈಯದ್ ದರ್ಗಾಕ್ಕೆ ಅವಹೇಳನವಾಗುವ ರೀತಿಯಲ್ಲಿ, ದಕ್ಷಿಣ ಜಿಲ್ಲಾ ವಕ್ಫ್ ಬೋರ್ಡ್ಗೆ ಅವಹೇಳನವಾಗುವ ರೀತಿಯಲ್ಲಿ, ಮಾನ್ಯ ಹೈಕೋರ್ಟ್ಗೆ ಆಹ್ವಾನ ರೀತಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದರು. ಅದಕ್ಕಾಗಿ ಜನರಿಗೆ ಸತ್ಯತೆಯನ್ನು ತಿಳಿಸಬೇಕಾಗಿ ನಾವು ಇವತ್ತು ನಿಮ್ಮೆಲ್ಲರನ್ನು ಕರೆದಿದ್ದೇವೆ. ಈ ವಿಷಯವನ್ನು ಕೂಲಂಕುಷವಾಗಿ ತಮಗೆ ನಮ್ಮ ಉಪಾಧ್ಯಕ್ಷರಾದಂಥ ರೈಟ್ ವಶ್ರಾಫರ್ ಅವರು ಮಾತಾಡ್ತಾರೆ. ಮಾಜಿ ಅಧ್ಯಕ್ಷರು ದರ್ಗಾ ಸಮಿತಿ ಏನು ಮೊನ್ನೆ ನಿಮ್ಮ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ಕರೆದು ಯಾವುದೆಲ್ಲ ವಿಷಯವನ್ನು ತಮ್ಮ ಮುಂದೆ ಇಟ್ಟಿರುತ್ತಾರೋ ಅದೆಲ್ಲವೂ ಸತ್ಯಕ್ಕೆ ದೂರವಾದದ್ದೆಂದು ಹೇಳಲು ಇಚ್ಛಿಸುತ್ತೇನೆ. ಮಾತ್ರವಲ್ಲ, ಸರ್ಕಾರ ಅಧೀನದ ವಕ್ಫ್ ಮಂಡಳಿಯು ನಿಯಮಬದ್ಧವಾಗಿ ನಡೆಸಿದಂತಹ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ದೇವೆ, ನಮಗೆ ಅದರ ಬಗ್ಗೆ ಯಾವುದೇ ಮುನ್ಸೂಚನೆ ನೀಡಲಿಲ್ಲ, ನಾವು ಅದಕ್ಕೆ ತಯಾರು ನಡೆಸಲಿಲ್ಲ ಎಂಬ ಮಾತನ್ನು ಕೂಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖ ಮಾಡಿದರು. ಇನ್ನೊಂದು ಅಪವಾದ ಅವರು ಮಾಡಿದ್ದು ಏನೆಂದರೆ, ಒನ್ ಸೈಡ್ ಆಗಿ, ಅಂದರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಚೇರ್ಮನ್ ಶಾಫಿ ಸಯದಿ ಉಸ್ತಾದ್ರವರು ಈ ಮೊದಲು SSF ಎಂಬ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿದ್ದು ಸಂಘಟನೆಯವರಿಗೆ ಮಾತ್ರವೇ ಪ್ರಾಮುಖ್ಯತೆಯನ್ನು ಕೊಟ್ಟು ಒಂದು ವಿಭಾಗದವರನ್ನು ಮಾತ್ರವೇ ಇದಕ್ಕೆ ID ಕಾರ್ಡ್ಗೆ ಪ್ರಚೋದನೆ ಮಾಡಿರುತ್ತಾರೆ, ನಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ ಎಂಬ ಅಪವಾದವನ್ನು ಕೂಡ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಚೇರ್ಮನ್ ಮೇಲೆ ಅವರು ಆರೋಪ ಮಾಡಿದರು. ಇದರ ಸತ್ಯಾಂಶ ಏನೆಂದು ಉಳ್ಳಾಲದ ಎಲ್ಲ ಜನರಿಗೂ ಹಾಗೂ ಈ ವಿಷಯವಾಗಿ ಚರ್ಚಿಸುವಂತಹ ನಿಮಗೂ ಹೊರಗಿನವರಿಗೂ ಇದರ ಸತ್ಯ ಈಗಾಗಲೇ ಗೊತ್ತಾಗಿರುತ್ತದೆ. ಅದೇನೆಂದರೆ, ವಕ್ಫ್ ಬೋರ್ಡ್ ಮಂಡಳಿಯು ವೋಟರ್ ID ಕಾರ್ಡ್, ಅಂದರೆ ಉಳ್ಳಾಲದ ಜನತೆಯು ಈ ಒಂದು ವಿಷಯದ ಬಗ್ಗೆ ಮತ ಹಾಕಲು 55 ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಗೆ ಮತ ಹಾಕಲು ವಕ್ಫ್ ಬೋರ್ಡ್ನ ನಿಯಮಾನುಸಾರ 1 ತಿಂಗಳು ಕಾಲಾವಕಾಶ ನೀಡಿತ್ತು. ಈ ಕಾಲಾವಕಾಶವನ್ನು ಮತದಾರ ಪಟ್ಟಿಗೆ ಮತದಾರರನ್ನು ಸೇರ್ಪಡೆಗೊಳಿಸಲು ಕಾಲಾವಕಾಶ ನೀಡಿದ್ದನ್ನು ವಕ್ಫ್ ಬೋರ್ಡು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿರುತ್ತದೆ.
ಮಾತ್ರವಲ್ಲ, ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಹಾಜಿಯವರಿಗೂ ಲೆಟರನ್ನು ನೀಡಿರುತ್ತಾರೆ. ಆ ಲೆಟರ್ನ ಬಿಡುಗಡೆ ಅಪ್ರೂಫ್ ಲೆಟರ್ ಬಿಡುಗಡೆ ಲೆಟರನ್ನು ಬಿಡುಗಡೆ ಮಾಡಿದ್ರು. ಮಾತ್ರವಲ್ಲ, ಸ್ವಯಂ ಅವರು ಕೂಡ ಈ ID ಕಾರ್ಡನ್ನು ಮಾಡಿರುತ್ತಾರೆ. ಅದು ವಾಟ್ಸಪ್ಗಳಲ್ಲಿ ತಾವುಗಳು ನೋಡಿರಬಹುದು. ಸೈಯದ್ ಮದನಿ ದರ್ಗಾಕ್ಕೆ ಚುನಾವಣಾಧಿಕಾರಿಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯವರಿಂದ ಬಂದ ಪತ್ರವನ್ನು ಸೈಯದ್ ಮದನಿ ದರ್ಗಾದ ಅಧೀನದಲ್ಲಿರುವ ಮಿಲ್ಲತ್ ನಗರ ಮಸೀದಿಯ ಅಧ್ಯಕ್ಷರಾದ ಖಲೀಲ್ ಎಂಬವರಿಗೆ ಇದನ್ನು ಬಿಡುಗಡೆ ಮಾಡಿದ್ದು. ಮಾತ್ರವಲ್ಲ, 28 ಮೊಹಲ್ಲಾಗಳಲ್ಲಿರುವ ಎಲ್ಲ ಮಸೀದಿಗಳಿಗೂ ಈ ಲೆಟರ್ನ ಪ್ರತಿಯನ್ನು ಇಟ್ಟು 1 ತಿಂಗಳ ಕಾಲಾವಕಾಶವೂ ಇದೆ. ಈ 1 ತಿಂಗಳ ಒಳಗಡೆಯಾಗಿ ನಿಮ್ಮ ಮೊಹಲ್ಲಾದಲ್ಲಿರುವ ಎಲ್ಲರಿಗೂ ಇದನ್ನು ತಿಳಿಯಪಡಿಸಿ ನೋಟಿಸ್ ಬೋರ್ಡ್ನಲ್ಲಿ ಹಾಕಿ ಚುನಾವಣಾ ಪ್ರಕ್ರಿಯೆಗೆ ಸಹಕಾರ ಮಾಡಬೇಕು, ವೋಟರ್ ID ಮಾಡಬೇಕು ಅಂತ ಕೇಳಿಕೊಂಡಿರುತ್ತಾರೆ. ಮಾತ್ರವಲ್ಲ, ಸ್ವತಃ ರಶೀದ್ ಹಾಜಿರವರು ಕೂಡ ಏನು ಮಾಡಿರುತ್ತಾರೆ, ಚುನಾವಣಾ ID ಕಾರ್ಡನ್ನು ಮಾಡಿರುತ್ತಾರೆ. ಚುನಾವಣಾ ವೋಟರ್ ID. ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೆಸಿ ಪತ್ರಿಕಾಗೋಷ್ಠಿ ಮುಂದೆ ನಾವು ಬಹಿಷ್ಕಾರ ಮಾಡುತ್ತೇವೆ, ನಮಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ, ಕಾಲಾವಕಾಶ ಕೊಡಲಿಲ್ಲ ಅಂತ ನಿವೇದನೆ ಮಾಡಿರುತ್ತಾರೆ. ಇದೆಲ್ಲವೂ ಸತ್ಯಕ್ಕೆ ದೂರವಾಗಿರುತ್ತದೆ. ಕಾಲಾವಕಾಶದ ಬಗ್ಗೆ ಹೈಕೋರ್ಟ್ಗೆ ಅವರು ಹೋದದ್ದು ಸರಿ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಹೈಕೋರ್ಟ್ಗೆ ಹೋಗಬಹುದು, ಕಾಲಾವಕಾಶ ಕೋರಿದ್ದಾರೆ. ಆದರೆ ಮೊದಲನೇ ಬಾರಿಗೆ ಕಾಲಾವಕಾಶ ಕೇಳಿಕೊಂಡು ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟು ಇದು ವಕ್ಫ್ ಮಂಡಳಿಯ ವಿಚಾರಣೆ ಆಗಿರುವುದರಿಂದ ವಕ್ಫ್ ಮಂಡಳಿ ಇದಕ್ಕೆ ಏನು ಮಾಡಿರುತ್ತದೆ ಅಂತೂ ವಕ್ಫ್ ಅಧಿಕಾರಿಗಳಲ್ಲಿ, ವಕ್ಫ್ ಅಡ್ವೊಕೇಟ್ಗಳಲ್ಲಿ ಅಲ್ಲಿ ವಿಚಾರಣೆ ನಡೆಸಿದಾಗ ನ್ಯಾಯಬದ್ಧವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡು ಇದನ್ನು ಮಾಡಿರುತ್ತದೆ ಅಂತ ಮನಗಂಡು ಮಾನ್ಯ ನ್ಯಾಯಾಲಯ ಅದನ್ನು ತಿರಸ್ಕಾರ ಮಾಡಿರುತ್ತದೆ. ರೈಟ್ ಪಿಟಿಷನ್ ಸ್ಟ್ಯಾಂಡ್ ಡಿಸ್ಮಿಸ್ಡ್ ಅಂತ ಆಲ್ರೆಡಿ ಮಾಡಿರುತ್ತದೆ. ಇದು ಅವರ ಮೊದಲನೇ ಪರಾಜಯ ಅಂತ ಹೇಳ್ಬೋದು. ಯಾಕಂದ್ರೆ ಕಾಲಾವಕಾಶ ಕೋರಲಿಕ್ಕೆ ಅವಕಾಶ ಇಲ್ಲ. ಆಲ್ರೆಡಿ ವಕ್ಫ್ ಬೋರ್ಡ್ನ ನಿಯಮಾನುಸಾರ ಎಷ್ಟು ಕಾಲಾವಕಾಶ ಕೊಡಬೇಕು ಅಷ್ಟನ್ನು ವಕ್ಫ್ ಬೋರ್ಡ್ ಕೊಟ್ಟಿರುತ್ತದೆ ಅಂತ ಮನಗಂಡು ಅದನ್ನು ಅವರು ನಿರಾಕರಣೆ ಮಾಡಿರುತ್ತಾರೆ. ಇವಾಗ ನಮಗೆ ಅವರು ಹೇಳಿದಂತಹ ಆ ಅಸತ್ಯವನ್ನು ಅವರು ಏನು ಉಲ್ಲೇಖ ಮಾಡಿರುತ್ತಾರೆ ಅದನ್ನು ಜನತೆಯ ಮುಂದೆ ಇಡುವ ಅಗತ್ಯವು ಈಗಿನ ಹೊಸ ಆಡಳಿತ ಸಮಿತಿಗೆ ಇರುತ್ತದೆ. ತಪ್ಪು ಕಲ್ಪನೆಯನ್ನು ನಿವಾರಿಸುವುದು ಪ್ರತಿಯೊಂದು ಆಡಳಿತ ಸಮಿತಿಯ ಕರ್ತವ್ಯವಾಗಿರುತ್ತದೆ. ಎರಡನೇ ಬಾರಿ ಉಳ್ಳಾಲದ ಒಬ್ಬ ಪ್ರಜೆಯಾದ UB ಸಿದ್ದಿಕ್ ಎಂಬವರು ಈ ಚುನಾವಣಾ ಪ್ರಕ್ರಿಯೆಗೆ ತಡೆ ಕೋರಲು ಎರಡನೇ ಒಂದು ಪಾಯಿಂಟ್ ಅಂದರೆ ಕಾಲಾವಕಾಶ ಕೋರಿ ಸಲ್ಲಿಸಿದಂತಹ ಮನವಿಯನ್ನು ತಿರಸ್ಕಾರಗೊಂಡಾಗ ಎರಡನೆಯದಾಗಿ ಉಳ್ಳಾಲ ಸೈಯದ್ ಮದನಿ ದರ್ಗಾ ಬೈಲಾ ಬಗ್ಗೆ ಒಂದು ಪಾಯಿಂಟ್ ಹಾಕಿ ಎರಡನೇ ಅರ್ಜಿಯನ್ನು ಸಲ್ಲಿಸಿದರು. ಅದನ್ನು ಕೂಡ ಮಾನ್ಯ ನ್ಯಾಯಾಲಯ ವಕ್ಫ್ ಬೈಲಾ ಬಗ್ಗೆ ಚಾಲೆಂಜ್ ಹಾಕಿ ಅಂದರೆ ವಕ್ಫ್ ಬೈಲಾದ ಒಂದು ಪಾಯಿಂಟ್ ಹಾಕಿ ಆ ಪಾಯಿಂಟ್ ಪ್ರಕಾರ ಚುನಾವಣೆ ಸಲ್ಲಿಸಲು ಬರುವುದಿಲ್ಲ ಅಂತ. ಅಂದರೆ ವಕ್ಫ್ ನಿಯಮ 6ರಲ್ಲಿ ಬರುವ ಹಾಗೆ ಯಾವುದೇ ಸಂಸ್ಥೆಗೆ ಚುನಾವಣೆ ನಡೆಸಲು ಸಂಸ್ಥೆಗೆ ಅವಕಾಶವಿರುತ್ತದೆ, ಸಂಸ್ಥೆಗೆ ಅಧಿಕಾರವಿರುತ್ತದೆ. ಸಂಸ್ಥೆಯ ಅಧಿಕಾರವನ್ನು ವಿರೋಧ ಮಾಡಿ ವಕ್ಫು ಈ ಚುನಾವಣಾ ಪ್ರಕ್ರಿಯೆಗೆ ಕೈ ಹಾಕಿರುವುದು ಸರಿಯಲ್ಲ ಅಂತ ಎರಡನೇ ಬಾರಿ UB ಸಿದ್ದಿಕ್ರವರ ಮುಖಾಂತರ ಮಾನ್ಯ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಲಾಯಿತು.
ಉಚ್ಚ ನ್ಯಾಯಾಲಯಕ್ಕೆ. ಆದರೆ ಎರಡನೇ ಅರ್ಜಿಯನ್ನು ಪರಿಗಣನೆಗೆ ತಗೊಂಡು ಮಾನ್ಯ ನ್ಯಾಯಾಧೀಶರು ಕೊಟ್ಟ ತೀರ್ಪು ಏನಂದ್ರೆ, ವಕ್ಫ್ ನಿಯಮ ಪ್ರಕಾರ ವಕ್ಫ್ ನಿಯಮ 6ರಲ್ಲಿ ಏನು ಹೇಳಿರುತ್ತಾರೆ ಅದು ಸೈಯದ್ ಮದನಿ ದರ್ಗಾಕ್ಕೆ ಬೈಂಡಿಂಗ್ ಆಗುವುದಿಲ್ಲ. ಯಾಕಂದ್ರೆ ವಕ್ಫ್ ನಿಯಮದ 6ನೇ ಶೆಡ್ಯೂಲ್ನಲ್ಲಿ ಹೇಳಿರುವುದು, ಯಾವುದೇ ಒಂದು ಸಮಿತಿಯು ತಮ್ಮ ಕಾಲಾವಕಾಶ ಮುಗಿಯುವುದಕ್ಕಿಂತ 3 ತಿಂಗಳ 90 ದಿನದ ಒಳಗಡೆಯಾಗಿ ಅವರಿಗೆ ಅವರ ಬೈಲಾ ಪ್ರಕಾರ ಇಲೆಕ್ಷನ್ ಮಾಡಲು ಅವಕಾಶ ಇರುತ್ತದೆ, ಸೆಲೆಕ್ಷನ್ ಮಾಡಲು ಅವಕಾಶವಿರುತ್ತದೆ. ಆದರೆ ಇಲ್ಲಿ ಈ 6ರಲ್ಲಿ ಹೇಳಿದ ಹಾಗೆ ಇಲ್ಲಿ ಉಳ್ಳಾಲ ಸೈಯದ್ ಮದನಿ ಜಮಾತ್ನಲ್ಲಿ ಆಡಳಿತ ನಡೆಸಿದಂತಹ ಅಬ್ದುಲ್ ರಶೀದ್ ಹಾಜಿ ಅವರ ನೇತೃತ್ವದ ಸಮಿತಿ ಸದಸ್ಯರು ಆಲ್ರೆಡಿ ಈ 2ನೇ ಬಾರಿ ಪಿಟಿಷನ್ ಕೊಡುವಾಗಲೇ ಅವರ ಕಾಲಾವಧಿ ನಿಯಮಾನುಸಾರ ಮುಗಿದು ಹೋಗಿತ್ತು. 7 ವರ್ಷಗಳ ಕಾಲ ಇಲ್ಲಿ ಅಧಿಕಾರ ನಡೆಸಿದ್ರು. ಅದು ವಕ್ಫ್ ನಿಯಮದ ಅನುಸಾರ ಅದು ಈ 6ಕ್ಕೆ ಬೈಂಡಿಂಗ್ ಆಗದೇ ಇರುವುದರಿಂದ ಮಾನ್ಯ ಹೈಕೋರ್ಟಿಗೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಅಡ್ವೊಕೇಟ್ ಮನವಿ ಮಾಡಿರುತ್ತಾರೆ. ವಕ್ಫ್ ಬೋರ್ಡಿನ 32ನೇ ನಿಯಮಾನುಸಾರ ಇಲ್ಲಿ ಯಾವುದೇ ಸಂಘ ಸಂಸ್ಥೆಯು ಅವರ ಅಧಿಕಾರ ಅವಧಿ ಮುಗಿದ ನಂತರ ಅವರು ಅಲ್ಲಿ ಇದ್ದಾರೆ ಅಂತಾದರೆ ಅದು ಇಲ್ಲೀಗಲ್ ಆಗಿರುತ್ತದೆ, ನಿಯಮ ಕಾನೂನು ವಿರುದ್ಧವಾಗಿರುತ್ತದೆ. ಹಾಗಾಗಿ ಆ ಕಾನೂನು ಬಾಹಿರ ಅಧಿಕಾರಿಗಳನ್ನು ಅಲ್ಲಿಂದ ಡಿಸ್ಮಿಸ್ ಮಾಡುವ ಸರ್ವ ಅಧಿಕಾರವು ವಕ್ಫ್ ಮಂಡಳಿಗೆ ಇದೆ ಅಂತ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಿವೇದನೆ ಮಂಡಿಸಿದಾಗ 2ನೇ ಬಾರಿ ಕೂಡ ಮಾನ್ಯ ನ್ಯಾಯಾಧೀಶರು ಇವರ UB ಸಿದ್ದಿಕ್ ಎಂಬವರ ಅರ್ಜಿಯನ್ನು ತಳ್ಳಿ ಹಾಕಿದ್ರು. ಈಗ 3ನೇ ಬಾರಿ ಯಾವುದೋ ಒಂದು ಕೇಸಲ್ಲಿ ಹೋಗಿದ್ದಾರೆ ಅಂತ ವಿಷಯ ಉಂಟು. ಅದು ಕೂಡ ಇನ್ಶಾ ಅಲ್ಲಾ 14ನೇ ತಾರೀಕಿಗೆ ಡೇಟ್ ಕೊಟ್ಟಿರುತ್ತಾರೆ ಅಂತ ವಿಷಯ ಉಂಟು. ಅದು ನ್ಯಾಯಾಲಯದಲ್ಲಿ ಅದು ಬಾಕಿ ಇರುವುದರಿಂದ ಅದರ ಬಗ್ಗೆ ಈಗ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲಿ ನಾವು ತಮ್ಮ ಮುಂದೆ ಹೇಳಲಿಕ್ಕೆ ಇರುವುದು ಏನೆಂದರೆ, ವಾಸ್ತವ ವಿರುದ್ಧವಾದ ಆರೋಪಗಳನ್ನು ಪತ್ರಿಕಾಗೋಷ್ಠಿ ಕರೆದು ತಿಳಿಸುವಾಗ ವಾಸ್ತವ ಏನೆಂದು ಜನತೆಗೆ ತಿಳಿಸುವ ಅಗತ್ಯವು ನಮ್ಮ ಮೇಲೆ ಇರುತ್ತದೆ. ಇನ್ನೊಂದು ಅವರು ವಕ್ಫ್ ಬೋರ್ಡ್ ಇದು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ರಶೀದ್ ಹಾಜಿರವರು ಉಲ್ಲೇಖ ಮಾಡಿದ್ದು ಏನೆಂದರೆ, ನಾಗರತ್ನ ಅವರು ಜಡ್ಜಿ ನ್ಯಾಯಾಧೀಶರಾದ ನಾಗರತ್ನಮ್ಮರವರು ಅವರು ನೀಡಿದ ತೀರ್ಪಿಗೆ ವಿರುದ್ಧವಾಗಿ ಇವಾಗ ಉಳ್ಳಾಲ ಸೈಯದ್ ಮದನಿ ನೂತನ ದರ್ಗಾ ಸಮಿತಿಯವರು ಆಯ್ಕೆಗೊಂಡಿರುತ್ತಾರೆ ಅಂತ ಹೇಳಿರ್ತಾರೆ. ಇಲ್ಲಿ ಮಾನ್ಯ ನ್ಯಾಯಾಧೀಶೆಯಾದ ನಾಗರತ್ನಮ್ಮರವರು ಅವರಲ್ಲಿ ಇವರು ನಿವೇದನೆ ಮಾಡಿಕೊಂಡಿರುವುದು ಏನೆಂದರೆ, ಅವರ ಕಾಲದ 55 ಸಮಿತಿ ಸದಸ್ಯರನ್ನು ವಕ್ಫಿನ ನಿಯಮ ಪ್ರಕಾರ ನಮಗೆ ಅಪ್ರೂವಲ್ ಮಾಡಿ ಕೊಡಬೇಕು, ಕಾಲಾವಕಾಶ ಕೊಡಬೇಕು ಅಂತ ಹಲವಾರು ನಿವೇದನೆಯನ್ನು ಮಂಡಿಸಿರುತ್ತಾರೆ. ಆದರೆ ಅದನ್ನು ಕೂಲಂಕಷ ಅವರು ಪರಿಶೀಲನೆ ಮಾಡಿ ವಕ್ಫ್ ಬೋರ್ಡಿನ ಸಂಸ್ಥೆಯು ಆಗಿರುವುದರಿಂದ ದರ್ಗಾ ಸಮಿತಿ ಮಸೀದಿಗಳು ವಕ್ಫ್ ಬೋರ್ಡಿನ ಅಧೀನದಲ್ಲಿರುವುದರಿಂದ ಈ ದಾವೆಯನ್ನು ನಮಗೆ ಕೈಗೆತ್ತಿಕೊಳ್ಳಲು ಬರುವುದಿಲ್ಲ. ಇದು ವಕ್ಫ್ ಬೋರ್ಡಿನ ನಿಯಮಾನುಸಾರ ಏನಾಗಬೇಕು ಅದೇ ಆಗಬೇಕೇ ಹೊರತು ಇಲ್ಲಿ ತೀರ್ಪು ನೀಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ವಕ್ಫ್ ಬೋರ್ಡಿಗೆ ಹೋಗಿ ನಿಮ್ಮ ದಾವೆಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ ಹೊರತು ಮಾನ್ಯ ನ್ಯಾಯಾಧೀಶರವರು ಇದರ ಬಗ್ಗೆ ಯಾವುದೇ ಉಲ್ಲೇಖವನ್ನು ಮಾಡಲಿಲ್ಲ. ಹಾಗಾಗಿ ಇದು ನಾವು ಕಾನೂನು ಬಾಹಿರ ಕೋರ್ಟ್ ತೀರ್ಪನ್ನು ಅವಹೇಳನ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಯಾವುದೇ ಪಾಯಿಂಟ್ಗಳಿಲ್ಲ ಅದರಲ್ಲಿ ಇರುವುದು ಒಂದೇ, ನೀವು ಏನು ಮನವಿ ಮಾಡಿದ್ದೀರಿ ಅದು ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟಿರುವುದರಿಂದ ವಕ್ಫ್ ಬೋರ್ಡ್ ಮಾಡಿಕೊಡಬೇಕು, ನೀವು ಅಲ್ಲೇ ಮನವಿ ಮಾಡಿ ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ ಅಷ್ಟೇ. ಇವಾಗ ಕಾನೂನು ಪ್ರಕ್ರಿಯೆ ಏನು ನಡೆಯಿತು ಇದೆಲ್ಲವೂ ಕಾನೂನಿಗೆ ಅನುಗುಣವಾಗಿ ಇಲ್ಲಿ 55 ಸಮಿತಿ ಸದಸ್ಯರು ನೇಮಕವಾಗಿರುತ್ತಾರೆ. ಅದರಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನೊಳಗೊಂಡ 8 ಪದಾಧಿಕಾರಿಗಳು ನೇಮಕವಾಗಿರುತ್ತಾರೆ. ಅಧಿಕಾರ ಹಸ್ತಾಂತರ 6 ತಾರೀಕಿಗೆ ಆಗಬೇಕಿದೆ.
8 ತಾರೀಕಿಗೆ ಅಧಿಕಾರ ಹಸ್ತಾಂತರ ಆಗಬೇಕಿತ್ತು. ನಿಯಮ ಪ್ರಕಾರ 8/5 ಸಾಯಂಕಾಲ 5 ಗಂಟೆಯಂದು ವಕ್ಫಿನ ಕಾನೂನಿನ ನಿಯಮ ಪ್ರಕಾರ ಜಾರಿಗೆ ಬಂದಂತಹ ನೂತನವಾಗಿ 55 ಸಮಿತಿ ಸದಸ್ಯರನ್ನು ಅಧಿಕಾರ ಹಸ್ತಾಂತರಗೊಳಿಸಲು ಆಲ್ರೆಡಿ ಸೈಯದ್ ಮದನಿ ದರ್ಗಾ ಅಂದಿನ ಅಧ್ಯಕ್ಷರಾದ ರಶೀದ್ ಹಾಜಿರವರಲ್ಲಿ ವಕ್ಫ್ ಬೋರ್ಡ್ ಸಲಹಾ ಸಮಿತಿ ಅಧಿಕಾರಿಗಳು ಮನವಿ ಮಾಡಿರುತ್ತಾರೆ. ಅದರ ಅನುಸಾರ 8 ತಾರೀಕಿನಂದು ಸಾಯಂಕಾಲ 5 ಗಂಟೆಗೆ 55 ಸಮಿತಿ ಸದಸ್ಯರುಗಳು ಹಾಗೂ ವಕ್ಫ್ ಬೋರ್ಡಿನ ನೇತೃತ್ವದಲ್ಲಿ ಜಾರಿಗೆ ಬಂದಂತಹ ಅಧ್ಯಕ್ಷರು ಸಮೇತ ಇಲ್ಲಿ ಬಂದಾಗ ಮಾನ್ಯವಾಗಿ ಪರಿಗಣನೆಗೆ ತಗೊಳ್ಳದೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಲ್ಲಿ ಇಲ್ಲದೆ ಟ್ರೆಜರರ್ ಮತ್ತು ಇನ್ನು 1-2 ಸಮಿತಿ ಸದಸ್ಯರು ಮಾತ್ರವೇ ಇಲ್ಲಿ ಇದ್ದು ಅವರು ನೂತನ ಆಯ್ಕೆಯಾದಂತಹ ಸಮಿತಿ ಸದಸ್ಯರಿಗೂ ಹಾಗೂ ಈ ಊರಿಗೂ ಅವರು ಅವಹೇಳನ ಮಾಡಿರುತ್ತಾರೆ. ನಿಯಮಬದ್ಧವಾಗಿ ಸರ್ಕಾರದ ನಿಯಮಾನುಸಾರ ಕೋರ್ಟ್ನಿಂದ ಮಾನ್ಯತೆ ಪಡೆದು ವಕ್ಫಿನಿಂದ ಮಾನ್ಯತೆ ಪಡೆದು ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಜಯಗೊಂಡಂತಹ ನೂತನ ಸಮಿತಿ ಸದಸ್ಯರುಗಳಿಗೆ ಅಧಿಕಾರ ಹಸ್ತಾಂತರ ಮಾಡಲು ಅವಕಾಶ ನೀಡಿರುವುದಿಲ್ಲ. ಆದರೂ ವಕ್ಫ್ ನಿಯಮಾನುಸಾರ ಹೇಗೆ ಅಧಿಕಾರ ಹಸ್ತಾಂತರ ನಡೆಸಬೇಕು ಅದನ್ನು ಕೂಡ ನಿಯಮ ಪ್ರಕಾರ ಆಕ್ಟ್ ಪ್ರಕಾರ ವಕ್ಫ್ ಅಧಿಕಾರಿಗಳು 8 ತಾರೀಕಿನಂದು ಸಾಯಂಕಾಲ 5 ಗಂಟೆಗೆ ಎಲ್ಲ ಪ್ರಕ್ರಿಯೆಗಳನ್ನು ಇಲ್ಲಿ ಮುಗಿಸಿಬಿಟ್ಟಿದ್ದಾರೆ. ಮಾತ್ರವಲ್ಲ, ಅಧಿಕಾರ ಹಸ್ತಾಂತರ ಮಾಡುವಾಗ ಉಳ್ಳಾಲದ ಹಳೆಯ ಪದ್ಧತಿಗಳಂತೆ ಇಲ್ಲಿ ತಮಗೆಲ್ಲರಿಗೂ ಗೊತ್ತಿರಬಹುದು 35 ವರ್ಷಗಳ ಕಾಲ ಮರ್ಹೂಮ್ ಇಬ್ರಾಹಿಂ ಹಾಜಿರವರು ಇಲ್ಲಿ ಆಡಳಿತ ನಡೆಸಿ ಉಳ್ಳಾಲಕ್ಕೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಭಾರತ ದೇಶಕ್ಕೆ ಅಂತ ಹೇಳಬಹುದು ಮಾದರಿ ಪುರುಷರಾಗಿರುತ್ತಾರೆ. ಅವರ ಅಧಿಕಾರ ಅವಧಿಯಲ್ಲೂ ಕೂಡ ಅಧಿಕಾರ ಹಸ್ತಾಂತರ ಎಷ್ಟು ಸುಲಲಿತವಾಗಿ ನಡೆದಿರುತ್ತದೆ ಅಂತ ತಮಗೆಲ್ಲರಿಗೂ ತಿಳಿದ ವಿಷಯವಾಗಿರುತ್ತದೆ. ಅದರ ನಂತರ ಬಂದ UK ಮೋನು ಹಾಜಿರವರು ಇಬ್ರಾಹಿಂ ಹಾಜಿರವರ ನಂತರ ಯಾವ ರೀತಿಯಲ್ಲಿ ಇಲ್ಲಿ ಬೈಲಾ ಪ್ರಕಾರ ಅಧಿಕಾರ ಹಸ್ತಾಂತರ ಆಗಬೇಕು ಅದೇ ರೀತಿಯಲ್ಲಿ ಹಸ್ತಾಂತರವನ್ನು ಪಡೆದಿರುತ್ತಾರೆ. ನಂತರ ಬಂದಂತಹ US ಹಮ್ಜಾ ಹಾಜಿರವರು ಮೋನು ಹಾಜಿರವರಿಂದ ನಿಯಮಬದ್ಧವಾಗಿ ಅಧಿಕಾರ ಹಸ್ತಾಂತರಗೊಂಡಿರುತ್ತಾರೆ. ಇಲ್ಲಿ ಕಳೆದು ಹೋದ ಎಲ್ಲ ಅಧ್ಯಕ್ಷರುಗಳು ಉಳ್ಳಾಲದ ಘನತೆಗೆ ಕುಂದು ಬರದ ಹಾಗೆ, ಉಳ್ಳಾಲದ ಜನತೆಗೆ ಅವಮಾನ ಆಗದ ಹಾಗೆ ಉತ್ತಮ ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಮಾಡಿ ಮಾದರಿಯಾಗಿರುತ್ತಾರೆ. ಆದರೆ ಕಳೆದ ನಿರ್ಗಮನ ಸಮಿತಿಯ ಅಧ್ಯಕ್ಷರುಗಳು ಮಾತ್ರ ಈ ಒಂದು ಪಾರಂಪರ್ಯಕ್ಕೆ ಧಕ್ಕೆ ತಂದಿರುತ್ತಾರೆ ಅಂತ ನಾನು ಹೇಳಲು ಇಚ್ಛೆಪಡುತ್ತೇನೆ. ಮಾತ್ರವಲ್ಲ, ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯನ್ನು ಸುಲಲಿತವಾಗಿ ನಡೆಸಲು ಮುಂದೆ ಬಂದಿರುವುದಿಲ್ಲ ಅಂತ ಮಾತ್ರ ಅಲ್ಲ, ಪಾರದರ್ಶಕವಾಗಿ ಏನೆಲ್ಲ ಹಸ್ತಾಂತರ ಕಾರ್ಯಗಳಲ್ಲಿ ಕೈಗೊಳ್ಳಬೇಕಿತ್ತು ಅಂದರೆ ಇಲ್ಲಿ ಅಧ್ಯಕ್ಷರು ಹಾಗೂ ಈ ವಾಹನಗಳಿದೆ, ಮತ್ತೆ ಹಲವಾರು ರೂಮ್ಸು ಕೊಠಡಿಗಳಿರುತ್ತದೆ, ಡಾಕ್ಯುಮೆಂಟ್ಸ್ ರೂಮ್ಸ್ಗಳಿರುತ್ತದೆ, ಕಾಜಿಗಳ ರೂಮ್ಗಳಿರುತ್ತದೆ, ಮೀಟಿಂಗ್ ಹಾಲ್ ಇರುತ್ತದೆ, ಮತ್ತೆ ಹುಂಡಿಗಳ ಕೀಲಿಕೈಗಳಿರುತ್ತದೆ, ಟ್ರೆಜರರ್ ಕೀಲಿಕೈ, ಇದೆಲ್ಲವೂ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮಗೆ ನೀಡಬೇಕಾದಂತಹ ಸಂದರ್ಭವನ್ನು ಮರೆತು ಅದೆಲ್ಲವನ್ನು ಅವರ ಮನೆಯಲ್ಲಿ ಕೊಂಡು ಹೋಗಿ ಇಟ್ಟಿರುತ್ತಾರೆ. ಇದು ಸರ್ಕಾರದ ನಿಯಮಕ್ಕೂ ವಕ್ಫಿನ ನಿಯಮಕ್ಕೂ ಅಕ್ಷಮ್ಯ ವಿರುದ್ಧವಾಗಿರುತ್ತದೆ, ಅಕ್ಷಮ್ಯ ಅಪರಾಧವಾಗಿರುತ್ತದೆ. ಈ ಎಲ್ಲವನ್ನು ನಾವು ವಕ್ಫ್ ಅಧಿಕಾರಿಗಳಲ್ಲಿ ಮನವಿ ಮಾಡಿರುತ್ತೇವೆ. ನಮಗೆ ಕೆಲವು ಕಾಲಾವಕಾಶಗಳನ್ನು ವಕ್ಫ್ ನಿಯಮಾನುಸಾರ ಕೊಟ್ಟಿರುತ್ತಾರೆ. ವಕ್ಫ್ ನಿಯಮ ಪ್ರಕಾರ ಒಂದು 20-30 ದಿನಗಳ ಕಾಲಾವಕಾಶ ಉಂಟು ಅಂತ ಹೇಳಿರುತ್ತಾರೆ. ಆ ಕಾಲಾವಕಾಶದ ಒಳಗಡೆ ನಿರ್ಗಮನ ಸಮಿತಿಯು ಅಂದರೆ ಅಧ್ಯಕ್ಷರು ಕಾರ್ಯದರ್ಶಿಗಳು
ತಮಗೆ ಯಾವುದನ್ನು ಹಸ್ತಾಂತರಿಸಬೇಕಿತ್ತು ಅದನ್ನು ಹಸ್ತಾಂತರಿಸದಿದ್ದರೆ ನಾವು ವಕ್ಫ್ಗಳಲ್ಲಿ ಮನವಿ ಮಾಡಬೇಕು, ವಕ್ಫ್ ಅಧಿಕಾರಿಗಳಿಗೆ ಬಂದು ಅದನ್ನು ನಮಗೆ ಹಸ್ತಾಂತರ ಮಾಡಿ ಕೊಡ್ತೇನೆ ಅಂತ ಭರವಸೆ ನೀಡಿರುತ್ತಾರೆ. ಹಾಗಾಗಿ ನಾವುಗಳು ಏನು ಅಂದರೆ ನಿಯಮ ಏನುಂಟು, ಕಾನೂನು ಏನು ಹೇಳ್ತದೆ, ಕಾನೂನುಬದ್ಧವಾಗಿ ಬಂದಂತಹ ಸಮಿತಿ ಸದಸ್ಯರುಗಳು ಯಾವ ಕಾಲಕ್ಕೂ ಕಾನೂನಿಗೆ ವಿರುದ್ಧವಾಗಿ ನಡೆಯಲು ಇಚ್ಛಿಸುವುದಿಲ್ಲ, ನಡೆಯುವುದೂ ಇಲ್ಲ. ಹಾಗಾಗಿ ನಾವು ಇಲ್ಲಿ ಡಾಕ್ಯುಮೆಂಟ್ಸ್ ರೂಮ್ ಏನುಂಟು ಅದನ್ನು ನಾವು ಮುಟ್ಟದೆ ವಕ್ಫಿನ ನಿಯಮಕ್ಕಾಗಿ ನಾವು ಪರಿಪಾಲನೆ ಮಾಡಲಿಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಸೈಯದ್ ಮದನಿ ದರ್ಗಾದ ಆಡಳಿತ ಹಸ್ತಾಂತರವು ಸುಲಲಿತವಾಗಿ ನಡೆಯದೇ ಇರಲು ಮಾಡಿದ ಕೆಲವೊಂದು ಪ್ರಯತ್ನಗಳು ಇಲ್ಲಿ ನಾವು ಕಂಡೆವು. ನಮ್ಮ ಅಧಿಕಾರ ಕೈಗೆತ್ತಿಕೊಳ್ಳುವಿಕೆ ಅಸ್ಯೂಮ್ ಮಾಡುವುದನ್ನು ನಿರ್ಗಮನ ಸಮಿತಿ ಅಧ್ಯಕ್ಷರು ಜಸ್ಟಿಸ್ ನಾಗರತ್ನಂ ಅವರ ಆದೇಶಕ್ಕೆ ವಿರುದ್ಧ ಅಂತ ಹೇಳಿದ್ದಾರೆ. ಇದು ತಪ್ಪು. ಜಸ್ಟಿಸ್ ನಾಗರತ್ನಂ ಅವರ ಆದೇಶದಲ್ಲಿ ಇರುವುದು ಏನೆಂದರೆ 2018ರಲ್ಲಿ ವಕ್ಫ್ ಬೋರ್ಡ್ ಬೈಲೋ ಅನುಮೋದಿಸಲು ಕರ್ನಾಟಕ ವಕ್ಫ್ ಮಂಡಳಿ ಅಬ್ದುಲ್ ರಶೀದ್ ನೇತೃತ್ವದ ಸಮಿತಿಗೆ ನಿರ್ದೇಶನ ನೀಡಿತ್ತು. ಅಂದರೆ 2017ರಲ್ಲಿ ವಕ್ಫ್ ಬೋರ್ಡ್ ಆಕ್ಟ್ 48ರ ಪ್ರಕಾರ ಫಾರಂ 42 ಅನ್ನು ಭರ್ತಿ ಮಾಡಿ ಪ್ರತಿ ವಕ್ಫ್ ಸಂಸ್ಥೆಗಳು ವಕ್ಫ್ ಬೋರ್ಡ್ನ ಬೈಲೋ ಪ್ರಕಾರ ಅನುಮೋದನೆಗೊಳ್ಳಬೇಕು. ಇದನ್ನು ಮಾಡದೇ ಇರುವುದರಿಂದ 2018ರಲ್ಲಿ ಕರ್ನಾಟಕ ವಕ್ಫ್ ಬೋರ್ಡು ಇವರಿಗೆ ಸೂಚನೆ ನೀಡಿತು, ನೀವು ವಕ್ಫ್ ಬೋರ್ಡ್ ಬೈಲೋವನ್ನು ಅನುಮೋದಿಸಬೇಕು ಅಂತ. ಇವರು ಬೈಲೋವನ್ನು ಪರಿಶೀಲಿಸಿ 2 ಪಾಯಿಂಟ್ಗಳನ್ನು, ಒಂದನೇದು ಸಮಿತಿಯ ಸಂಖ್ಯೆ 11 ಎಂಬುದನ್ನು ಗರಿಷ್ಠ ಮಾಡಿ 55ಕ್ಕೆ ಏರಿಸಬೇಕು. ಮತ್ತೊಂದು ಕಾಲಾವಧಿ 3 ವರ್ಷ ಎಂಬುದನ್ನು 5 ವರ್ಷಕ್ಕೆ ಏರಿಸಬೇಕು. ಈ 2 ಷರತ್ತುಗಳನ್ನು ಒಪ್ಪಿದರೆ ನಾವು ಬೈಲೋವನ್ನು ಅಂಗೀಕರಿಸ್ತೇವೆ ಅಂತ ವಕ್ಫ್ ಬೋರ್ಡ್ನಲ್ಲಿ ಹೇಳಿದರು. ಹಾಗೆ ವಕ್ಫ್ ಬೋರ್ಡ್ಗೆ ಮನವಿ ಕೊಟ್ಟ ನಂತರ ವಕ್ಫ್ ಬೋರ್ಡ್ ಅದರ ಬಗ್ಗೆ ಪರಿಶೀಲಿಸಿ ತೀರ್ಪು ನೀಡುವ ಮೊದಲು ಇವರು ಹೈಕೋರ್ಟಿಗೆ ಹೋದರು. ಹೈಕೋರ್ಟಿಗೆ ಹೋಗಿ ಅಲ್ಲಿ ದಾವೆ ಹೂಡಿದರು. ಆಗ ಜಸ್ಟಿಸ್ ನಾಗರತ್ನ ಅವರು ಹೇಳಿದ ಜಡ್ಜ್ಮೆಂಟ್, ಅವರು ಹೇಳಿದ ಸಲಹೆ ಅಂದರೆ, ನೀವು ವಕ್ಫ್ ಬೋರ್ಡ್ಗೆ ಹೋಗಿದ್ದೀರಿ, ವಕ್ಫ್ ಬೋರ್ಡ್ನಲ್ಲಿ ಈ ವಿಷಯ ತೀರ್ಮಾನ ಇನ್ನೂ ಆಗಲಿಲ್ಲ, ಆದ್ದರಿಂದ ಅಲ್ಲಿ ತೀರ್ಮಾನ ಆಗುವವರೆಗೆ ಕಾದು ನೋಡಿ, ಅಲ್ಲಿ ನಿಮ್ಮ ವಿಷಯಗಳನ್ನು, ನಿಮ್ಮ ಷರತ್ತುಗಳನ್ನು, ಬೇಡಿಕೆಗಳನ್ನು ಇಟ್ಟು ಅದು ಇತ್ಯರ್ಥವಾಗದೆ ಹೋದರೆ ಮಾತ್ರ ಇಲ್ಲಿಗೆ ಬರುವ ಅಗತ್ಯ ಇದೆ. ಆದ್ದರಿಂದ ಅಲ್ಲಿ ನಿಮ್ಮ ತೀರ್ಪು ಇತ್ಯರ್ಥವಾಗುವ ತನಕ ಕಾದು ನೋಡಿ ಎಂದಷ್ಟೇ ನಾಗರತ್ನಂ ಅವರು ಹೇಳಿದ್ದಾರೆ. ಅದರ ಆರ್ಡರ್ ಕಾಪಿ ಇಲ್ಲಿದೆ. ಆದ್ದರಿಂದ ಈ ನಮ್ಮ ಅಧಿಕಾರ ಕೈಗೆತ್ತಿಕೊಳ್ಳುವಿಕೆ ಅಥವಾ ಹಸ್ತಾಂತರ ಜಸ್ಟಿಸ್ ನಾಗರತ್ನಂ ಅವರ ಜಡ್ಜ್ಮೆಂಟ್ಗೆ, ತೀರ್ಪಿಗೆ ಯಾವುದೇ ರೀತಿಯಲ್ಲಿ ವಿರುದ್ಧವಾಗುವುದಿಲ್ಲ ಎಂಬುದನ್ನು ಇಲ್ಲಿ ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೇನೆ. ಇದು ಜನರನ್ನು ದಾರಿ ತಪ್ಪಿಸುವ ಪ್ರಯತ್ನ. ಕಾನೂನಾತ್ಮಕವಾಗಿ ನಿಯಮಬದ್ಧವಾಗಿ ಎಲ್ಲ ರೀತಿಯಲ್ಲಿ ಬಂದಿರುವ ಒಂದು ಸಮಿತಿಯಾಗಿರ್ತದೆ ಜನಾಬ್ BG ಹನೀಫಾಜಿ ಅವರ ನೇತೃತ್ವದಲ್ಲಿ ಇರುವ ಈ ಆಡಳಿತ ಸಮಿತಿ. ಆದ್ದರಿಂದ ಯಾವುದೇ ರೀತಿಯಲ್ಲಿ ನ್ಯಾಯದ ವಿರುದ್ಧವಾಗಿ ನಾವು ಹೋಗಲಿಲ್ಲ ಎಂಬುದನ್ನು ಇಲ್ಲಿ ನಾವು ನಿಮಗೆ ಮನವರಿಕೆ ಮಾಡ್ತಾ ಇದ್ದೇವೆ. ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇವರು ಹೇಳಿದ ಎಲ್ಲ ಮಾತುಗಳು, ಎಲ್ಲ ನ್ಯಾಯಗಳು ಹೈಕೋರ್ಟ್ನಲ್ಲಿ ಹೇಳಿದ್ರು. ಹೈಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಮಂಡಿಸಿ ಅಲ್ಲಿ ವಿಫಲವಾದಾಗ ಜನರನ್ನು ದಾರಿ ತಪ್ಪಿಸುವ ಪ್ರಯತ್ನವಾಗಿ ಇದು ಪ್ರೆಸ್ ಮೀಟ್ ಅನ್ನು ಕರೆದು ಇಲ್ಲಿ ನ್ಯಾಯವಲ್ಲದ ಏನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ನಿಮಗೆ ನೆನಪಿಸ್ತಾ ಇದ್ದೇನೆ. ಇನ್ನು ಈ ನಿರ್ಗಮನ ಸಮಿತಿ ಮಾಡಿರುವ ಅವ್ಯವಹಾರ, ಭ್ರಷ್ಟಾಚಾರಗಳ ಬಗ್ಗೆ ಕಾನೂನಾತ್ಮಕವಾಗಿ ಯಾವುದೆಲ್ಲ ಸಂಸ್ಥೆಗೆ ಒಪ್ಪಿಸಬೇಕೋ ಅದನ್ನು ಒಪ್ಪಿಸುವ ಬಗ್ಗೆ ಚರ್ಚೆ ನಡೆಸಿ, ತಜ್ಞರೊಂದಿಗೆ ಸಮಾಲೋಚನೆ ನಡೆಸಿ ನಾವು ಆ ಬಗೆಯಲ್ಲಿ ಮುಂದುವರಿಯುತ್ತೆ ಎಂಬುದನ್ನು ಈ ಸಮಯದಲ್ಲಿ ನಾವು ನಿಮಗೆ ತಿಳಿಯಗೊಳಿಸ್ತೇವೆ. ಯಾವುದೇ ಒಂದು ಸಂಸ್ಥೆಯು ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ವಕ್ಫ್ ಮಂಡಳಿಯ ಸಂಸ್ಥೆಯು
3 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಅಧಿಕಾರದಲ್ಲಿರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅಧಿಕಾರ ಕಾನೂನು ಬಾಹಿರವಾಗಿರುತ್ತದೆ. ಈ ನಿರ್ಗಮನ ಅಧ್ಯಕ್ಷರು 3 ವರ್ಷವನ್ನು ಬಿಟ್ಟು 7 ವರ್ಷವರೆಗೆ ಕಾನೂನು ಬಾಹಿರವಾಗಿ ಅಧಿಕಾರವನ್ನು ನಡೆಸಿದ್ದಾರೆ. ಯಾವುದೇ ಮಹಾಸಭೆ ನಡೆಸಲಿಲ್ಲ. ಅದಲ್ಲದೆ ವರ್ಷಕ್ಕೆ ಒಂದು ಸಲ ಉಳ್ಳಾಲ ದರ್ಗಾದ ಇತಿಹಾಸದಂತೆ ಮರ್ಹೂಮ್ ಇಬ್ರಾಹಿಂ ಹಾಜಿ ಅವರು 37 ವರ್ಷ ಅಧಿಕಾರ ನಡೆಸಿದರು. ಪ್ರತಿ ಒಂದು ವರ್ಷ ಮಹಾಸಭೆಯನ್ನು ಕರೆದು ಬಜೆಟ್ ಅನ್ನು ಮಂಡಿಸ್ತಾ ಇದ್ದರು. ಇವರು 7 ವರ್ಷ ಕೂಡ ಯಾವುದೇ ಒಂದು ಮಹಾಸಭೆಯನ್ನು ಕೂಡ ಕರೆಯಿಲ್ಲ, ಯಾವುದೇ ಬಜೆಟ್ ಕೂಡ ಮಂಡಿಸಲಿಲ್ಲ. ಕೊನೆಯ ಹಂತವಾಗಿ ಚುನಾವಣೆ ಘೋಷಣೆ ಆದಾಗ ಎಲ್ಲವೂ ಅಧಿಕಾರವು ಚುನಾವಣಾ ಅಧಿಕಾರಿಗೆ ಮತ್ತು ದಕ್ಷಿಣ ಜಿಲ್ಲಾ ವಕ್ಫ್ ಅಧಿಕಾರಿಗೆ ಕೈಲಿಡುತ್ತದೆ. ಅಂತೂ ಕೂಡ ಚುನಾವಣೆ ಘೋಷಣೆ ಆದ ನಂತರ ಕೂಡ ತನ್ನ ಕುರ್ಚಿಯಲ್ಲಿ ಅಂಟಿಕೊಂಡು ಸಂಪೂರ್ಣವಾಗಿ ಇವರು ಭ್ರಷ್ಟಾಚಾರ ನಡೆಸಿದ್ದಾರೆ. ಭ್ರಷ್ಟಾಚಾರದ ಒಂದು ಸಣ್ಣ ಮಟ್ಟದ ಉದಾಹರಣೆ ಕೊಡ್ತೇನೆ. ಏಕೆಂದರೆ ಅದಕ್ಕೆ ಮುಂಚಿನದ್ದು ಯಾವುದೇ ನಮಗೆ ಡಾಕ್ಯುಮೆಂಟ್ಸ್ ನಮ್ಮ ಕೈಗೆ ಸಿಗಲಿಲ್ಲ, ಎಲ್ಲೋ ಆಫೀಸ್ ರೂಮಲ್ಲಿ ಉಂಟಂತ ಹೇಳಿದ್ದಾರೆ. ಮತ್ತು ಚುನಾವಣೆ ದಿವಸದಂದು ಒಂದು ದರ್ಗಾದ ಒಂದು ವಾಹನದಲ್ಲಿ ಪುಸ್ತಕಗಳನ್ನು, ಡಾಕ್ಯುಮೆಂಟ್ಸ್, ಲೆಜ್ಜರ್ ಪುಸ್ತಕಗಳನ್ನು, ದಾಖಲೆ ಪುಸ್ತಕಗಳನ್ನು ಇಲ್ಲಿಂದ ಹೊರಗಡೆ ಒಯ್ತಿರುವಾಗ ನಮ್ಮ ಕಲ್ಲಾಪು ಮಾರ್ಗವಾಗಿ ಮಾಸ್ತುಕಟ್ಟೆಯಲ್ಲಿ ಅದನ್ನು ಸಾರ್ವಜನಿಕ ತಡೆ ಹಿಡಿದು ವಕ್ಫ್ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ದಾರೆ. ಅವತ್ತು ವಕ್ಫ್ ಅಧಿಕಾರಿಗಳು ಮತ್ತು ಸರ್ಕಾರ ಅಧಿಕಾರಿಗಳು ಬಂದು ಅದನ್ನು ಸೀಸ್ ಮಾಡಿ ತಗೊಂಡೋಗಿದ್ದಾರೆ. ಈ ಚುನಾವಣೆ ಅಧಿಕಾರವನ್ನು ನಮಗೆ ಹಸ್ತಾಂತರಿಸುವ ಕೊನೆಯ ದಿನದಂದು ತಾರೀಕು 8/3/2023 ನಮಗೆ 5 ಗಂಟೆಗೆ ಅಧಿಕಾರವು ಹಸ್ತಾಂತರವಾಗಿದೆ. ಆ ದಿವಸ ಬೆಳಿಗ್ಗೆ 10:59 1,05,000 ರೂಪಾಯಿ ರೆಂಟ್ ಬಂದಿರುತ್ತದೆ ದರ್ಗಾದ ಕೌಂಟರಿಗೆ. 1,05,000 ರೂಪಾಯಿ. ಈ 1,05,000 ರೂಪಾಯಿಯನ್ನು ದರ್ಗಾದ ಅವತ್ತಿನ ಅಧ್ಯಕ್ಷರು ಬೆಳಿಗ್ಗೆ ಕೌಂಟರ್ನಿಂದ ತಗೊಂಡು ಹೋಗಿದ್ದಾರೆ. ಯಾವುದೇ ದಾಖಲೆಯನ್ನು ಕೂಡ ನೀಡಿರಲಿಲ್ಲ. ಇದು ಕೊನೆಯ ದಿವಸದ ಮಾತು. ಅದಕ್ಕೆ ಮುಂಚೆ ಏನೆಲ್ಲ ಆಗಿದೆ ಅಂತ ನೋಡಬೇಕಿದ್ರೆ ನಮಗೆ ಒಂದು ಆಫೀಸ್ ಓಪನ್ ಮಾಡಿಕೊಡಬೇಕು, ಎಲ್ಲ ದಾಖಲೆ ಕೊಡಬೇಕು. ಈ ಕೊನೆಯ ಒಂದು ದಿವಸ 1,05,500 ರೂಪಾಯಿಯನ್ನು ಕೊಂಡು ಹೋಗುವುದಾದರೆ ಅದೇ ಮುಂಚೆ ಏನಾಗಿರ್ಬೇಕಿದೆ ತಿಳಿಯುವ ಅವಶ್ಯಕತೆ ಯಾರಿಗೂ ಇಲ್ಲ. ಮೇಲ್ನೋಟಕ್ಕೆ ನಾವು ನೋಡುವಾಗ ಲಕ್ಷಾಂತರ ರೂಪಾಯಿಗಳು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ. ದಾಖಲೆಗಳು ನಮ್ಮ ಕೈಗೆ ಬಂದಾಗ ನಾವು ಅದನ್ನು ಸಂಪೂರ್ಣವಾಗಿ ಒಂದು ಸೀನಿಯರ್ ಅಕೌಂಟ್ಸ್ ಅನ್ನು ಇಟ್ಟು ತನಿಖೆ ಮಾಡಿ ಉಳ್ಳಾಲದ ಮಹಾಜನತೆಗೆ ನೀಡುತ್ತೇವೆ. ಅದರ ಒಟ್ಟಿಗೆ ಅವಶ್ಯಕ ಬಂದರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ವಕ್ಫ್ ಮಂಡಳಿಗೆ ಒಂದು ಮನವಿಯನ್ನು ನೀಡಿ ಕರ್ನಾಟಕ ರಾಜ್ಯದ ನಿವೃತ್ತ ನ್ಯಾಯಾಧೀಶರಿಂದ ಅಥವಾ ಲೋಕಾಯುಕ್ತರಿಂದ ಸಂಪೂರ್ಣವಾಗಿ 7 ವರ್ಷ ಏನೆಲ್ಲ ಭ್ರಷ್ಟಾಚಾರ ನಡೆದಿದೆ ಎಂಬುದರ ವಿಷಯದಲ್ಲಿ ತನಿಖೆ ಮಾಡಲು ನಾವು ಮನವಿಯನ್ನು ಕೊಡಲು ಚಿಂತಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ವಕ್ಫ್ ಆಕ್ಟ್ ಪ್ರಕಾರ ವಕ್ಫ್ ಅಧೀನದ ಯಾವುದೇ ಸಂಸ್ಥೆಯು 3 ವರ್ಷಕ್ಕಿಂತ ಜಾಸ್ತಿ ಇರಲಿಕ್ಕಿಲ್ಲ. ಈ ಹಿಂದೆ ಸಂಪ್ರದಾಯದಂತೆ 5 ವರ್ಷ ಇತ್ತು. ಅದನ್ನು ನಿರ್ಗಮನ ಸಮಿತಿಯವರು ವಕ್ಫ್ ಮಂಡಳಿಗೆ ಮನವಿಯನ್ನು ಮಾಡಿದ್ದಾರೆ. 3 ವರ್ಷದ ನಮ್ಮ ಈ ಅಧಿಕಾರವನ್ನು, ಮುಂದಿನ 3 ವರ್ಷ ಅಧಿಕಾರವನ್ನು 5 ವರ್ಷಕ್ಕೆ ಮಾಡಬೇಕೆಂದು ಹೇಳಿ. ಬಟ್ ಅದು ನಮಗೆ ಆ ಪರ್ಮಿಷನ್ ಸಿಗಲಿಲ್ಲ. ಪರ್ಮಿಷನ್ ಸಿಕ್ಕಿದರೆ ಈ ಅಧಿಕಾರವನ್ನು 5 ವರ್ಷಕ್ಕೊಮ್ಮೆ ಕೊಂಡೋಗ್ತಾರೆ. ಸಮಿತಿಯು ವಕ್ಫ್ ಮಂಡಳಿಗೆ ವಕ್ಫ್ ಮಂಡಳಿಯವರು ನಿರ್ಗಮನ ಸದಸ್ಯರನ್ನು ಅಂಗೀಕಾರ ಮಾಡಲೇ ಇಲ್ಲ. ಸಮಿತಿಯು ಕಾನೂನು ಬಾಹಿರವಾಗಿರುವುದರಿಂದ ವಕ್ಫ್ ಮಂಡಳಿಯು
ಸಮಿತಿಯನ್ನು ಅಂಗೀಕಾರ ಮಾಡಲಿಲ್ಲ. ಈಗ ನಾವು ಬಂದಿರುವುದು ಸರ್ಕಾರದ ನಿಯಮದಂತೆ, ವಕ್ಫ್ ಬೋರ್ಡ್ ನಿಯಮನದಂತೆ ವಕ್ಫ್ ಬೋರ್ಡ್ ಚುನಾವಣೆ ನಡೆಸಿ ಪ್ರಜಾರಾತ್ಮಕ ರೀತಿಯಲ್ಲಿ ನಾವೀಗ ಅಧಿಕಾರಕ್ಕೆ ಬಂದಿದ್ದೇವೆ. ಅಧಿಕಾರವನ್ನು ಸರ್ಕಾರವೇ ನಮಗೆ ಹಸ್ತಾಂತರ ಮಾಡಿದೆ. ಇನ್ನು ನಾವು ಸರ್ಕಾರದ ಆದೇಶವನ್ನು ಪಾಲನೆ ಮಾಡುತ್ತಾ 3 ವರ್ಷ ಆಗುವಾಗ ಚುನಾವಣೆ ನಡೆಸಿ ಹೊಸ ಸಮಿತಿಗೆ ಹಸ್ತಾಂತರ ಮಾಡ್ತೇವೆ. ಸಾಮಾನ್ಯವಾಗಿ ಸಂಪ್ರದಾಯದಂತೆ ಅಧಿಕಾರ ಹಸ್ತಾಂತರವಾಗುವಾಗ ನಮಗೆ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಿತ್ತು. ಡಾಕ್ಯುಮೆಂಟ್ಸ್ ಯಾವುದನ್ನು ಕೊಡಲಿಲ್ಲ. ಕೊಡದೆ ಒಂದು ಇಡೀ ಜನತೆಗೆ ವಂಚನೆ ಮಾಡಿದ್ದಾರೆ. ಆದರೂ ನಾವೇನು ಮಾಡಿದ್ದೇವೆ, ಸಮಿತಿ ಸದಸ್ಯರು ನಾವು 55 ಜನ ಸಮಿತಿಯಲ್ಲಿ ಈ ವಿಷಯವನ್ನು ಚರ್ಚಿಸಿ ನಮಗೆ ಆಫೀಸ್ ರೂಮ್ ಇಲ್ಲದೆ ಕ್ಲಾರ್ಕ್ನವರಿಗೆ ಅಕೌಂಟ್ನವರಿಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿದೆ, ಎಲ್ಲ ಸಿಸ್ಟಮ್ ಕೂಡ ಅಲ್ಲಿದೆ. 17 ಶಾಲಾ ಕಾಲೇಜುಗಳು, 33 ಮದ್ರಸೆಗಳು, 33 ಮಸೀದಿಗಳು, ಈ ಒಂದು 3-4 ಕಿಲೋಮೀಟರ್ ವಿಷಯದಲ್ಲಿ ಉಲ್ಲಾಳ ದರ್ಗದ ಅಧೀನದಲ್ಲಿ ನಡೀತಾ ಉಂಟು. ಉಲ್ಲಾಳ ದರ್ಗ ಎಂದರೆ ಕೇವಲ ಒಂದು ದರ್ಗ ಅಲ್ಲ, ಇದೊಂದು ಮಿನಿ ಸರ್ಕಾರ ಇದ್ದಾರೆ. ಸಾವಿರಾರು ಜನರು ಇಲ್ಲಿ ಜಿಯಾರ್ತಿಗೆ ಬರುತ್ತಾರೆ, ಯಾತ್ರಾರ್ಥಿಗಳು. ಅದು ಮಾತ್ರವಲ್ಲ, ಸಾವಿರಾರು ಜನರು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಬಂದು ಇಲ್ಲಿಂದ ಸಹಾಯವನ್ನು ಪಡೆಯುತ್ತಾ ಇದ್ದಾರೆ. ಇಷ್ಟು ಒಂದು ದೊಡ್ಡ ಸಂಸ್ಥೆಯ ಆಫೀಸ್ ರೂಮ್ ಕೀಯನ್ನೇ ಕೊಡದೆ, ಟ್ರೆಸರ್ನ ಕೀಯನ್ನು ಕೊಡದೆ ವಂಚನೆ ಮಾಡಿದರೆ ನಾವು ಯಾವ ರೀತಿಯಲ್ಲಿ ಅಧಿಕಾರವನ್ನು ಚಾಲನೆ ಮಾಡಬಹುದು? ಆದರೂ ಮೊನ್ನೆ ಕರೆದ ಸಮಿತಿ ಸದಸ್ಯರ ಸಭೆಯಲ್ಲಿ ಈ ನಿರ್ಗಮನ ಕಮಿಟಿಯವರು ನಮ್ಮ ಊರಿನವರಾಗುವುದರಿಂದ ಯಾವುದೇ ಗೊಂದಲ ಮಾಡೋದು ಬೇಡ, ನಾವು ಅವರಿಗೆ ಪುನಃ ಏನು ಮಾಡುವ, 3 ದಿವಸ ಸಮಯ ಕೊಡುವ, ಕೀ ತಂದವರು ಕೊಡಲಿ ಅಂತ ಹೇಳಿ ಒಂದು ಸಮಿತಿ ಕಮಿಟಿಯನ್ನು ಕೊಡ್ತಿದ್ದೇವೆ. ಅದರಲ್ಲಿ ನಮ್ಮ ಹಳೆ ಸಮಿತಿ ಸದಸ್ಯರು ಇಬ್ರಾಹಿಂ 25 ವರ್ಷಗಳಿಂದ ಮೊಯ್ದೀನ್ ಅವರು, ಅದೇ ಹಳೆ ಕಮಿಟಿಯ ಜೊತೆಗಾರರಿಂದ ಆಜಾದ್ ಇಸ್ಮಾಯಿಲ್ ಅವರನ್ನೆಲ್ಲ ಸೇರಿಸಿ ಒಂದು ಸಮಿತಿಯನ್ನು ತೆಗೆದಿದ್ದೇವೆ. 12 ಜನರದ್ದು. ಅವರು ಹೋಗಿ ಏನು ಮಾಡಿ ಕೀ ತಗೊಂಡು ಬರಲಿ ಅಂತ ಹೇಳಿ. ಇದನ್ನೆಲ್ಲ ನಾವು ಇಷ್ಟೆಲ್ಲ ಸಹಕಾರ ಮಾಡುವಾಗ ಪುನಃ ಅವರು ಹೋಗಿ ಏನು ಮಾಡ್ತಾರೆ, ಪ್ರೆಸ್ ಮೀಟ್ ಬಿಡುದು ಸರ್ಕಾರಕ್ಕೆ, ಹೈಕೋರ್ಟಿಗೆ, ಈ ವಕ್ಫ್ ಮಂಡಳಿಗೆ ಅನ್ಯಾಯ ರೀತಿಯಲ್ಲಿ ಅಪಪ್ರಚಾರ ನಡೆಸುವಾಗ ನಮಗೆ ಇವತ್ತು ಸತ್ಯಾಸತ್ಯೆಯನ್ನು ತಿಳಿಸಲೇಬೇಕು, ಅದು ಅನಿವಾರ್ಯತೆ ಉಂಟಾಯಿತು. ಸಾಮಾನ್ಯವಾಗಿ ಜನರಿಗೆ ಒಂದು 3 ವರ್ಷದ ಅಧಿಕಾರಾವಧಿಯನ್ನು 7 ವರ್ಷದಲ್ಲಿ ಅಧಿಕಾರದ ಕುರ್ಚಿಗೆ ಅಂಟಿಕೊಂಡು ಇರುವಾಗ, ಆ ಕುರ್ಚಿಯಿಂದ ಬಿಟ್ಟು ಹೋಗುವಾಗ ಯಾರೆಲ್ಲ ಕಾನೂನು ಕೆಲಸ ಮಾಡ್ತಾರೆ ಅವರ ಮೇಲೆ ಅಪವಾದ ಮಾಡುವುದು ಅದೊಂದು ಸಾಮಾನ್ಯವಾಗಿದೆ. ಅದು ಯಾರಿಗೆ ತಿಳಿಸುವ ಅವಶ್ಯಕತೆ ಇಲ್ಲ. 18 ವರ್ಷಕ್ಕಿಂತ ಮೇಲ್ಪಟ್ಟ ಉಲ್ಲಾಳ ಜಮಾತಿ ಒಳಪಟ್ಟವರು ಮತದಾರ ಆಗಿರುವರು. ಅವರ ಡಾಕ್ಯುಮೆಂಟ್ಸ್ ಉಲ್ಲಾಳದ ಜನತೆಯ, ಉಲ್ಲಾಳ ಗ್ರಾಮದ ಆ ಪ್ಲೇಸಿನ ಆಧಾರ್ ಕಾರ್ಡ್ ಆಗಿರ್ಬೇಕು. ಕಾನೂನು ವ್ಯಾಪ್ತಿಯಲ್ಲಿರಬೇಕು. ಹೊಸ ಕಮಿಟಿಯಲ್ಲಿ ಈ SKSSF ಪಾತ್ರವೇ ಏನು ಇಲ್ಲ ಅಂತ ಹೇಳಿ ನಿರ್ಗಮನ ಅಧ್ಯಕ್ಷರು ಚುನಾವಣೆಗೆ ಮುಂಚೆ ಉಲ್ಲಾಳ ಪೊಲೀಸ್ ಠಾಣೆಯಲ್ಲಿ ACP ಅವರ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಡಿಯೋ ಈ ಉಲ್ಲಾಳದಲ್ಲಿ ಯಾವುದೇ ಗೊಂದಲಗಳಿಲ್ಲ. ಇಲ್ಲಿ SKSSF ಎಂಬ ಸಂಘಟನೆಗಳಿಗೂ ಈ ದರ್ಗಕ್ಕೂ ಯಾವುದೇ ಸಂಬಂಧ ಇಲ್ಲವೆಂದು ನಿರ್ಗಮನ ಅಧ್ಯಕ್ಷರು ಉಲ್ಲಾಳ ಪೊಲೀಸ್ ಠಾಣೆಯಲ್ಲಿ ACP ಮೇಡಮ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅಲ್ಲೇ ಹೇಳಿದ್ದಾರೆ. ವಿಡಿಯೋ ಉಂಟು, ಬೇಕಾದ್ರೆ ಮೀಡಿಯಾದವರ ಪರ್ಸನಲ್ ಆಗಿ ಕಳಿಸಬಹುದು. ಎಲ್ಲರಿಗೂ ಮತದಾನ ಆಗುದಿಲ್ಲ ಅಂದ್ರೆ ಮತದಾರರಾಗಲಿಕ್ಕೆ ಹೆಚ್ಚು ಫೀಸ್ ಹಾಕಿದ್ದಾರೆ ಅಂತೇಳಿ, ಅಂದ್ರೆ 200 ರೂಪಾಯಿ ಎಷ್ಟೋ ಜಾಸ್ತಿ ID ಕಾರ್ಡ್ ಮಾಡಲಿಕ್ಕೆ 1100 ರೂಪಾಯಿ ಫೀಸ್ ಮಾಡಿದರು ವಕ್ಫ್ ಮಂಡಳಿ. 1200 ರೂಪಾಯಿ ತಿಂಗಳಿಗೆ 100 ರೂಪಾಯಿ ಮತ್ತು ID ಕಾರ್ಡ್ಗೆ 100 ರೂಪಾಯಿ ಅಂತ ಹೇಳಿ 1 ವರ್ಷದ 1200 ರೂಪಾಯಿ ವಂತಿಗೆ ಮತ್ತು 100 ರೂಪಾಯಿ ID ಕಾರ್ಡ್ಗೆ 1300 ರೂಪಾಯಿ ಮಾಡಿದರು. ಅದನ್ನು ನಿರ್ಗಮನ ಅಧ್ಯಕ್ಷರು ಮನವಿ ಮಾಡಿ 400 ರೂಪಾಯಿಗೆ ಇಳಿಸಿದ್ದಾರೆ. ಅದು ಮಾಡಿರುವುದು ನಿರ್ಗಮನ ಅಧ್ಯಕ್ಷರೇ.
ಅದನ್ನು ಉಚಿತ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಕೇಳಿದೆ, ಎಲ್ಲರಿಗೂ ಅವಕಾಶ ಸಿಗ್ತದಲ್ಲ ಅಂತ. ಖರ್ಚು ವಕ್ಫ್ ನಿಯಮದಲ್ಲಿ ತಮಗೆ ಗೊತ್ತಿರಬಹುದು, ತಿಂಗಳಿಗೆ ವಂತಿಗೆ ಅಂತ ಹೇಳಿ 50 ರೂಪಾಯಿ ನಾವು ಮಸೀದಿ ಕೊಡಲೇಬೇಕು. ತಿಂಗಳ ವಂತಿಗೆಯಲ್ಲಿ ಮನೆಯವರು ಒಂದು ಮನೆಯಿಂದ ಆ ವಂತಿಗೆ ಪ್ರಕಾರ 6 ತಿಂಗಳಿಗೆ 300 ರೂಪಾಯಿ ಆಗುತ್ತದೆ. ಆ 300 ರೂಪಾಯಿಯನ್ನು ಕೊಟ್ಟು ಪ್ಲಸ್ ID ಕಾರ್ಡ್ಗೆ 100 ರೂಪಾಯಿಯನ್ನು ಕೊಟ್ಟು ಮಾಡಲಿಕ್ಕೆ. ಇದು ಈ ಹಣವು ಸರ್ಕಾರಕ್ಕೆ ಅಥವಾ ವಕ್ಫ್ ಬೋರ್ಡಿಗೆ ಅಲ್ಲ. ಇದು ಈ ಅಮೌಂಟು ದರ್ಗಾದ ಅಕೌಂಟ್ನಲ್ಲೇ ಹಾಕಿ ಈ ಚುನಾವಣೆಗೆ ಸಂಬಂಧಪಟ್ಟ ಖರ್ಚವನ್ನು ಅದನ್ನು ಭರಿಸಿ ಉಳಿದ ಮೊತ್ತವನ್ನು ನೂತನವಾಗಿ ಬಂದ ಸಮಿತಿಗೆ ಹಸ್ತಾಂತರ ಮಾಡ್ತಾರೆ. ಇದರಲ್ಲಿ ಯಾವುದೇ ಭ್ರಷ್ಟಾಚಾರಗಳಿಲ್ಲ, ಇದು ಪಾರದರ್ಶತೆ ಕೊಟ್ಟಿರ್ತದೆ. ಐಡಿ ಕಾರ್ಡ್ ಇದ್ದವರು ಉಲ್ಲಾಲದ ಈ ಜಮಾತಿಗೆ ಒಳಪಟ್ಟ ಸದಸ್ಯರು. ಇವರಿಗೆ ಮಾಸೆಗೆ ಬರಲಿಕ್ಕೆ ಮತ್ತು ಇಲ್ಲಿ ಮತದಾನ ಹಾಕಲಿಕ್ಕೆ ಅವರಿಗೆ ಹಕ್ಕು ಇರುತ್ತದೆ. ಈಗ ಒಳಗೆ ಒಕ್ಕಿದ್ದೀರಂತ ಆರೋಪ ಮಾಡಿದ್ದಾರೆ. ಎಲ್ಲ ಸುಳ್ಳಾರುಗಳು ಮಾಡ್ತಾ ಇದ್ದಾರೆ. ಈಗ ತಮಗೆ ನೋಡಬಹುದು, ಅಲ್ಲಿ ಬೀಗ ಕೈಗೇನೆ ಉಂಟು, ಕ್ಲಾಕ್ ಅವರಲ್ಲಿ ಇಲ್ಲಿ ಕೂತ್ಕೊಂಡಿದ್ದಾರೆ. ದರ್ಗಾಕ್ಕೆ ಹೋದರೆ ನೋಡಬಹುದು, ಎಲ್ಲ ಟ್ರೆಜರ್ ಎಲ್ಲ ಉಂಡಿಗೆ ಅವರು ಬೀಗ ಹಾಕಿದ್ದಾರೆ. ನಾವು ಅದನ್ನು ಸೀಲ್ ಮಾಡಿಬಿಟ್ಟಿದ್ದೇವೆ, ಅದನ್ನು ಓಪನ್ ಮಾಡಿ ಹಾಗೇನೆ ಉಂಟು. ಅದಕ್ಕೆ ವಕ್ಫ್ ಬೋರ್ಡು ನಮಗೆ ಅಧಿಕಾರ ಇಟ್ಟು 30 ದಿವಸದ ಟೈಮ್ ಉಂಟು. ಅಧಿಕಾರ ಹಸ್ತಾಂತರ ಮಾಡಿ 30 ದಿವಸದ ಸಮಯ ಇರುವುದು ಕೇವಲ ಡಾಕ್ಯುಮೆಂಟ್ಸ್ ಹಸ್ತಾಂತರ ಮಾಡಲಿಕ್ಕೆ ಮಾತ್ರ ಹೊರತು ಕೀ ಹಸ್ತಾಂತರ ಮಾಡಲಿಕ್ಕಲ್ಲ. ಕೀ ಹಸ್ತಾಂತರವು ಅಧಿಕಾರ ಹಸ್ತಾಂತರ ಮಾಡುವಾಗಲೇ ಮಾಡಬೇಕು. ನೋಡಿ, ವಕ್ಫ್ ಬೋರ್ಡು 1 ತಿಂಗಳ ಕಾಲಾವಕಾಶವನ್ನು ನೀಡಿದೆ. ಅದು ಯಾವುದೇ ಒಂದು ಸಮುದಾಯಕ್ಕೆ ಅಂತಲ್ಲ, ಯಾವುದೇ ಒಂದು ವಿಭಾಗಕ್ಕೆಲ್ಲ ಕೊಟ್ಟಿರುವುದು, ಇಡೀ ಉಲ್ಲಾಳ ಜನತೆಗೆ ಕೊಟ್ಟಿರುವುದು 1 ತಿಂಗಳ ಕಾಲಾವಕಾಶ. ಆ 1 ತಿಂಗಳ ಕಾಲಾವಕಾಶದಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರೆಲ್ಲ ಐಡಿಯನ್ನು ಮಾಡಿರ್ತಾರೆ. ನಮಗೆ ಕೊಡಲಿಲ್ಲ ನಿಮಗೆ ಕೊಡಲಿಲ್ಲ ಅಂತ ಹೇಳಿದರೆ ಈ 1 ತಿಂಗಳ ಕಾಲಾವಕಾಶದಲ್ಲಿ ಸೂರ್ಯ ಪೂರ್ವದಿಂದಲೇ ಉದಯಿಸಿದೆ, ಪಶ್ಚಿಮದಿಂದಲೇ ಅಸ್ತಮಿಸಿದೆ. ಇದರಲ್ಲಿ ಯಾವುದಾದ್ರೂ ನಿಮಗೆ ಡೌಟ್ ಉಂಟಾ ಹೇಳಿ? 1 ತಿಂಗಳ ಕಾಲಾವಕಾಶದಲ್ಲಿ ಏನಾದ್ರೂ ಡೌಟ್ ಉಂಟಾ? ನಮಗೆ ಕೊಡಲಿಲ್ಲ ಅವರಿಗೆ ಕೊಡಲಿಲ್ಲ ಅಂತ ಮತ್ತೆ ಒಂದು ಸೋಲಿನ ಭೀತಿ ಅಂತ ಹೇಳ್ಬೋದು. ಇದು ಸೋಲಿನ ಭೀತಿ ಅಂತ ಹೇಳ್ಬೋದು ಅಷ್ಟೇ, ಬೇರೆ ಏನು ಹೇಳಲಿಕ್ಕಿಲ್ಲ. ಅದು ನಮಗೆ ಸಂಬಂಧಪಟ್ಟ ವಿಷಯವಲ್ಲ. ಮತ್ತೆ ಇವರು ಮಾನ್ಯ ಪ್ರತಿಭಟನೆ ಕೇಳಿದ ಹಾಗೆ ಹಿಂದಿನ ಸಮಿತಿ ಸದಸ್ಯರು ಈ ಚುನಾವಣೆಗೆ ಭಾಗವಹಿಸಿದ್ದಾರಂತೆ. ಈಗ ಇರುವ 55 ಜನರಲ್ಲಿ ಇಂದಿನ ಸಮಿತಿಯ ಕ್ಯಾಬಿನೆಟ್ ಮೆಂಬರ್, ಜಾಯಿಂಟ್ ಸೆಕ್ರೆಟರಿ, ಜೊತೆ ಕಾರ್ಯದರ್ಶಿ ಆಜಾದ್ ಇಸ್ಮಾಯಿಲ್ ಅವರು ಕೂಡ ಈಗ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಮುಖಚೇರಿ ಕರೆಯದಿಂದ. ಇನ್ನೊಬ್ಬರು ಸಮಿತಿ ಸದಸ್ಯರು 25 ವರ್ಷಗಳಿಂದ ಈ ಮರ್ಹೂಮ್ ಇಬ್ರಾಜ್ ಅವರ ಕಾಲದಿಂದಲೇ ಸಮಿತಿ ಸದಸ್ಯರಾಗಿದ್ದಂತಹ ಉಲ್ಲಾಲಪೇಟೆಯ ಮಸೀದಿ ಅಧ್ಯಕ್ಷರಾದಂತಹ ಮೈದೀನ್ ರವರು ಕೂಡ ಈ ಸಲ ಚುನಾವಣೆ ನಿಂತು ಗೆದ್ದುಕೊಂಡು ಸಮಿತಿ ಸದಸ್ಯರಾಗಿ ಬಂದಿರ್ತಾರೆ. ಮತ್ತೊಬ್ಬರು ಉಲ್ಲಾಲ ಕಡಪರದಿಂದ ಖಲೀಲ್ ರೆಂಬರವರು ಕೂಡ ನಿರ್ಗಮದಲ್ಲಿ ಕೂಡ ಸದಸ್ಯರಾಗಿದ್ದವರು ಈ ಸಲ ಕೂಡ ಸದಸ್ಯರಾಗಿ ಬಂದಿದ್ದಾರೆ. ಮತ್ತೊಬ್ಬರು ಅಬೂಬಕರ್ ಎಂಬುವರು ಕೂಡ ಮುಖಚೇರಿಯಿಂದ ಸಮಿತಿಯಾಗಿ ಆರಿಸಿ ಬಂದಿದ್ದಾರೆ ಅಂತ ಕೆಲವು ಜನರಿದ್ದಾರೆ. ಹೆಸರು ಹೇಳ್ಬೇಕು, 5 ಕರೆದುಕೊಳ್ಳುತ್ತಾರೆ. ಕೆಲವರು ಸೋತಿದ್ದಾರೆ, ಚುನಾವಣೆ ನಿಂತುಕೊಂಡು ನಿರ್ಗಮನ ಸಮಿತಿಯ ಕೆಲವು ಸದಸ್ಯರು ಸೋತಿದ್ದಾರೆ, ಕೆಲವರು ಗೆದ್ದು ಬಂದಿದ್ದಾರೆ. ಮಾರ್ಗದಲ್ಲಿ ಅನಿಫಾಜ್ ಇದ್ದಾರೆ, ಮೇಲಂಗಡಿಯಿಂದ ಜಬ್ಬಾರ್ ಅವರಿದ್ದಾರೆ, ಅಬ್ದುಲ್ ಖಾದರ್ ಔದ್ಯಮರು ಗೋಡಿಯಿಂದಿದ್ದಾರೆ, ಎಲ್ಲ ಕರೆದು ಕೂಡ ಬಂದಿದ್ದಾರೆ. ಸ್ಪರ್ಧೆಯಾದವರಲ್ಲಿ ಕೂಡ ಮಾಜಿ ಜೊತೆಗಾರರಿದ್ದಾರೆ ನೌಷಾದ್ ಎಂಬುವರು. ಚುನಾವಣೆಯಲ್ಲಿ ಉಲ್ಲಾಳದ ಎಲ್ಲಾ ಜನತೆ ಕೂಡ ಭಾಗವಹಿಸಿದೆ. ಅದಕ್ಕೆಲ್ಲ ಇದೇ ಉದಾಹರಣೆ, ಇದೇ ಸಾಕ್ಷಿ, ಬೇರೆ ಏನು ಹೇಳಲಿಕ್ಕಿಲ್ಲ.